ತಿಪಟೂರಿನಲ್ಲಿ ಬೆಸ್ಕಾಂ ಇಲಾಖೆಯ ಮಹಿಳಾ ಮಾಪಕ ಸಿಬ್ಬಂದಿಗೆ ಬೆಸ್ಕಾಂ ಇಲಾಖೆ ಕಂದಾಯ ಸಹಾಯಕ ಬಿಕೆ ಜಗದೀಶ್ ಲೈಂಗಿಕ ಕಿರುಕುಳ ನೀಡುತ್ತಾರೆ ಎಂದು ಆರೋಪಿಸಿ ದೂರು ನೀಡಿ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಘಟನೆ ನಡೆದಿದೆ. ನಗರದ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯಲ್ಲಿ ಸೋಮವಾರ ಸಂಜೆಯಿಂದ ಪ್ರತಿಭಟನೆಗೆ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಪ್ರತಿಭಟನೆಯಲ್ಲಿ ವಿಭಾಗೀಯ ಉಪಾಧ್ಯಕ್ಷ ವಿ ನಂದೀಶ್, ಸಮಿತಿ ಸದಸ್ಯ ಎಂಎಸ್ ಸೋಮಶೇಖರಯ್ಯ ಮತ್ತು ಮಹಿಳಾ ದೂರು ನಿರ್ವಾಹಕ ಸಮಿತಿ ಅಧ್ಯಕ್ಷೆ ವಿಕೆ ನೇತ್ರಾವತಿ ಮಾತನಾಡಿದರು. ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ರಾಜಶೇಖರಯ್ಯ, ವಿಭಾಗೀಯ ಅಧ್ಯಕ್ಷ ಪ್ರಕಾಶ್, ಕಾರ್ಯದರ್ಶಿ ಕುಮಾರಸ್ವಾಮಿ, ಉಪವಿಭಾಗ ಸಮಿತಿ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ನವೀನ್ ಕುಮಾರ್, ಸಿಬ್ಬಂದಿಗಳಾದ ರವಿಕುಮಾರ್ ನಾಯ್ಕ್, ಚಂದ್ರಪ್ಪ ಮತ್ತು ಶಿವಲಿಂಗ ಸ್ವಾಮಿ ಸೇರಿದಂತೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕೆಲಸ ಮಾಡಬೇಕಾದ್ರೆ ಈಗ ನಮ್ಮದೇ ವಿಭಾಗದ ಸಹಪಾಠಿಯಾದ ರೆವಿನ್ಯೂ ಸೆಕ್ಷನ್ ಅಧಿಕಾರಿಯಾದವರು ಜಗದೀಶ್ ಅವರು ನಮಗೆ ಫೋನ್ ಮುಖಾಂತರ ಕರೆ ಮಾಡಿ ಅಸಭ್ಯವಾಗಿ ವರ್ತಿಸಿರ್ತಾರೆ. ಇದ್ರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೀವಿ. ಅವರು ಒಂದು ಒಳ್ಳೆ ಕ್ರಮವನ್ನು ಜರುಗಿಸಿ ನಮ್ಗೆ ನ್ಯಾಯ ದೊರಕಿಸ್ಕೊಳ್ಬೇಕು. ನಾಳೆ ದಿನ ಬೇರೆಯವರು ಈ ಥರ ನಮಗೆ ಬೆರಳು ತೋರಿಸಬಾರ್ದು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಯಾವುದೇ ಆದಷ್ಟು ಕ್ರಮ ಅವ್ರು ಜರುಗಿಸಿ ಕೇಳ್ಕೊಳ್ತಾ ಇದ್ದೀವಿ. ಈಗ ಏನು ಕಂಪ್ಲೇಂಟ್ ರಿಸೀವ್ ಮಾಡ್ಕೊಂಡ್ವಿ, ನಾವು ರಿಸೀವ್ ಮಾಡ್ಕೊಂಡ್ಮೇಲೆ ನಮ್ಮ ಸಬ್ ಡಿವಿಷನಲ್ಲಿ ಈ ಒಂದು ಘಟನೆ ಸಂಭವಿಸಿರೋದು. ಸಬ್ ಡಿವಿಷನಿಂದ ಒಂದು ವರದಿ ತಗೊಂಡು ಆ ವ್ಯಕ್ತಿ ಏನು ಜಗದೀಶ್ ಅನ್ನೋ ಇದ್ದಾನೆ, ಅವನ ಅಸಿಸ್ಟೆಂಟ್, ಅವರಿಗೆ ಅಪಾಯಿಂಟಿಂಗ್ ಅಥಾರಿಟಿ ಬಂದು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ತುಮಕೂರು, ಅವರಿಗೆ ವಿವರವಾದ ವರದಿ ನೀಡಿದ್ದೀವಿ. ಅವರು ಪ್ರಥಮ ಹಂತದಲ್ಲಿ ಅವನ್ನ ಸದ್ಯಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಅವನ ಮೇಲೆ ಎಂಕ್ವೈರಿ ಕಂಡಕ್ಟ್ ಮಾಡೋದಕ್ಕೆ ಉದ್ದೇಶ ಮಾಡಿ ಒಂದು ಆರ್ಡರ್ ಮಾಡಿದ್ದಾರೆ. ಈಗ ಸೊ ಅವನ್ನ ರಿಲೀವ್ ಮಾಡ್ತಾ ಇದ್ದೀವಿ. ಅವನ್ನ ಅಮಾನತು ಮಾಡಬೇಕು ಅನ್ನೋದು ನಮ್ಮೆಲ್ಲ ನೌಕರರ ಕೋರಿಕೆ ಆಗಿದೆ. ಅದನ್ನು ಕೂಡ ಈಗ ನಾವು ವರದಿ ಮಾಡಿ ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಮೇಲಧಿಕಾರಿಗಳು ನಿರ್ದೇಶನ ಕೊಡ್ತೀವಿ. ನಿಮ್ಮ ಹೆಸರು ಸರ್? ಸೋಮಶೇಖರ್ ಗೌಡ. ಏನು ಕಾರ್ಯನಿರ್ವಾಹಕ ಇಂಜಿನಿಯರ್ ಅಲ್ಲ ಸರ್? ಸರ್, ಅಕಸ್ಮಾತ್ ಅವರು ಅಮಾನತು ಪಡಿಸ್ಲಿಲ್ಲ ಅಂದರೆ ಇಲ್ಲೇ ಧರಣಿ ಕೂತ್ಕೊಂತೀವಿ. ಅಹೋರಾತ್ರಿ ನಾವು ಬೆಳಗಿಂದ ಊಟ ಮತ್ತು ತಿಂಡಿ ಎಲ್ಲ ಬಿಟ್ಟು ಕೆಲಸ ಬಿಟ್ಟು ಎಲ್ಲ ಕೂತಿದ್ವಿ. ಇದುವರೆಗೂ ನಮ್ಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಹಂತದಲ್ಲಿ ನಾವೇನು ಮಾಡಬೇಕು, ಯಾವ ರೀತಿ ವರದಿ ಕೊಡಬೇಕು, ಯಾಕಂದರೆ ನಾನು ನೇರವಾಗಿ ಸಸ್ಪೆನ್ಷನ್ ಮಾಡೋದು ಮತ್ತೊಂದು ಮಾಡೋಕ್ಕೆ ನನಗೆ ಅಧಿಕಾರ ಇಲ್ಲ. ಆ ಅಪಾಯಿಂಟಿಂಗ್ ಅಥಾರಿಟಿ ನಾನಲ್ಲ. ಹಾಗಾಗಿ ನಾವು ಏನು ನಮ್ಮ ಹಂತದಲ್ಲಿ ಏನು ಮಾಡಬೇಕು, ನಾನು ನಮ್ಮ ಎಲ್ಲ ಸೇರ್ಕೊಂಡು ಮಾಡಿ ವರದಿ ಸಲ್ಲಿಸಿದ್ದೀವಿ. ಈ ಏನು ಬೆಳವಣಿಗೆಗಳಿದೆ ಅದನ್ನು ನಮ್ಮ ಮೇಲಧಿಕಾರಿಗಳು ಗಮನಕ್ಕೆ ತಂದುಬಿಟ್ಟು ಮುಂದೆ ಏನು ಮಾಡ್ಬೋದು ಅಂತ ಒಂದು ಡೈರೆಕ್ಷನ್ ತಗೊಂಡು ಮುಂದುವರಿತೀವಿ. ಈಗ ತಿಳಿಸಿರೋಂಥ ಆತನ ಮೇಲೆ ಸುಮಾರು ಒಂದು 2-3 ಸರಿ ಈ ಥರ ಹಿಂಗಾಗಿದೆ ಅಂತೆ. ನೀವು ಯಾಕೆ ಇದುವರೆಗೆ ಕ್ರಮ ಜರುಗಿಸಿಲ್ಲ? ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಇವಾಗ ಏನು ನಿನ್ನೆ ಬಂದು ಹೇಳಿದ್ದಾರೆ, ಅದು ಹೇಳಿದ ತಕ್ಷಣವೇ ಅದನ್ನು ಕಮ್ಯುನಿಕೇಟ್ ಮಾಡಿದ್ದೀವಿ. ಹಿಂದೆ ಏನಾಗಿದೆ ಅದು ಅಲ್ಲಿ ಸಬ್ ಡಿವಿಷನ್ ಅನ್ನೋದು ಬೇರೆ ಇದೆ, ಅಲ್ಲಿ ಆಗಿರ್ಬೋದು. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದ ತಕ್ಷಣ ನಾವೇನು ಯಾಕೆ ಮಾಡಬೇಕು ಮಾಡ್ತೀವಿ. ಇದೇನು ಇದನ್ನು ಇತ್ಯರ್ಥ ಯಾವಾಗ ಮಾಡ್ತೀರಿ ಸರ್? ಅಲ್ಲ, ಅದೇನೇ ಮೇಲಧಿಕಾರಿಗಳಿಗೆ ಏನಂತಂದ್ರೆ ಒಂದು ವ್ಯವಸ್ಥೆ ಇರ್ತದೆ. ಈಗ ಅವರು ಒಂದು ಕಂಪ್ಲೇಂಟ್ ಬಂದಾಗ ಯಾವ ರೀತಿ ಮುಂದುವರಿಬೇಕು ಅನ್ನೋ ಒಂದು ಗೈಡ್ಲೈನ್ಸ್ ಇರ್ತದೆ. ಆ ಗೈಡ್ಲೈನ್ಸ್ ಮುಖಾಂತರ ನಾವು ಮುಂದುವರಿಬೇಕು. ಈಗ ಅವ್ರ ಧರಣಿ ನಾವು ಇದು ಮಾಡತಕ್ಕ ನಾವು ಎದೊಳಗೆ ಇಲ್ಲೇ ಕೂತಿರ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇದ್ರ ಬಗ್ಗೆ ನಾವು ಮೇಲಧಿಕಾರಿಗಳಿಗೆ ಸತತವಾಗಿ ಮಾತಾಡ್ತಾನೆ ಇದ್ದೀವಿ. ಯಾವ ಥರ ಸಾಲ್ವ್ ಮಾಡಬೇಕು ಒಂದು ಪಾಸಿಟಿವ್ ಆಗಿ ಸಾಲ್ವ್ ಮಾಡಿ. ಸರಿ ಸರ್. ನಾನು ಯಂತ್ರಗಾಮಿ ದರ್ಜೆ 2ರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಒಂದು ತಿಪಟೂರು ಡಿವಿಷನ್ ವಿಭಾಗೀಯ ಕಚೇರಿ ವ್ಯಾಪ್ತಿಯಲ್ಲಿ ಬರುವಂಥ ಸಬ್ ಡಿವಿಷನ್ ವ್ಯಾಪ್ತಿನಲ್ಲಿ ಬಿಕೆ ಜಗದೀಶ್ ಅನ್ನ ಒಬ್ಬ ಸಹಾಯಕ ಆ ವ್ಯಕ್ತಿ ಸಬ್ ಡಿವಿಷನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ಆ ಒಂದು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಬರುವಂಥ ಹೆಣ್ಣು ಮಕ್ಕಳ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಆ ವ್ಯಕ್ತಿಯಿಂದ ತುಂಬ ಲೈಂಗಿಕ ಕಿರುಕುಳನ ಕೊಟ್ಟು ಆ ಹೆಣ್ಣುಮಕ್ಕಳು ತುಂಬ ಆತ್ಮಸ್ಥೈರ್ಯ ಕುಗ್ಗಿ ಹೋಗೋ ರೀತಿಯಲ್ಲಿ ಅಸಹಾಯಕ ಹೆಣ್ಣುಮಕ್ಕಳ ಮೇಲೆ ತುಂಬ ದೌರ್ಜನ್ಯ ಎಸಗಿರ್ತಾನೆ. ಆಮೇಲೆ ಅವ್ರಿಗೆ ಫೋನ್ ಟಾರ್ಚರ್ ಮಾಡಿ ಅವರಿಗೆ ಬೆದರಿಕೆ ಕೂಡ ಹಾಕಿರ್ತಾನೆ, ಪ್ರಾಣ ಬೆದರಿಕೆ ಹಾಕಿರ್ತಾನೆ. ಆ ಹೆಣ್ಮಕ್ಳು ತುಂಬ ದಿವಸದಿಂದ ಇಂದ ಸೆಕ್ಸುವಲ್ ಹರಾಸ್ಮೆಂಟ್ ಆಗ್ತಿದ್ರು ಕೂಡ ಆ ಹೆಣ್ಮಕ್ಳು ಏನು ಮಾಡಿದ್ರು, ಆ ಹೆಣ್ಮಕ್ಳು ಭಯಭೀತರಾಗಿ ಅವರು ಸಂಸಾರಸ್ಥರಾಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಏನು ಅತಾಚರಣೆ ಆಗ್ತವೋ, ನಮ್ಮ ಕೆಲಸ ವಿಚಾರದಲ್ಲಿ ಏನು ತೊಂದರೆಗಳು ಆಗ್ತವೋ, ಸಂಸಾರದಲ್ಲಿ ಬಿರುಕುಳು ಇರ್ತವೋ ಅನ್ನೋ ಭಯದಿಂದ ಎಲ್ಲದನ್ನೂ ಕೂಡ ಅವರು ಮರೆಮಾಚಿಕೊಂಡು ಇಲ್ಲಿವರೆಗೂ ಕೂಡ ಬಂದಿರ್ತಾರೆ. ಈ ಒಂದು ವ್ಯಕ್ತಿ ಕಳೆದ 18ನೇ ತಾರೀಕು ಒಂದು ಇಲ್ಲಿ ಅಮರಾವತಿ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಮಧ್ಯಾಹ್ನಕ್ಕೆ ಆಫೀಸ್ಗೆ ಅವನು ಆಬ್ಸೆಂಟ್ ಆಗಿ ಅಲ್ಲಿ ಹೋಗಿ ಆ ಡ್ರಿಂಕ್ಸ್ ಮಾಡಿಕೊಂಡು ಆ ಎಣ್ಣೆ ಮತ್ತಿನಲ್ಲಿ ಸುಮಾರು ಒಂದು 3 ಜನ ಹೆಣ್ಣುಮಕ್ಕಳಿಗೆ ಫೋನ್ ಟಾರ್ಚರ್ ಮಾಡಿ ಫೋನ್ನಿಂದ ಅವರಿಗೆ ಸೆಕ್ಸುವಲ್ ಆಗಿ ಅವ್ರಿಗೆ ಲೈಂಗಿಕ ಕಿರುಕುಳ ನೀಡಿರ್ತಾನೆ.
ಆ ಹೆಣ್ಮಕ್ಳು ಸಪೋರ್ಟ್ ಮಾಡದಿರೋ ಸಂದರ್ಭದಲ್ಲಿ ಅವ್ರು ಇರೋಂಥ ಮನೆ ಹತ್ರನೇ ಹೋಗಿ ಅವ್ರಿಗೆ ಹಿಂಸೆ ಕೊಟ್ಟಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಹೆಣ್ಣುಮಕ್ಳು ಭಯಭೀತರಾಗಿ ಮನೆಯವ್ರಿಗೂ ಹುಡುಕೊಂಬರೋ ಸ್ಥಿತಿ ಬಂತಲ್ಲ ಅಂತ ಭಯಭೀತರಾಗಿ ಅವ್ರ ಸಂಬಂಧಿಕರಿಗೆ ಅವರ ಕುಟುಂಬದವರಿಗೆ ತಿಳಿಸಿ ಮತ್ತೆ ಸಂಬಂಧಪಟ್ಟ ಇಲಾಖೆ ಏನು ನಮಗೆ ಯೂನಿಯನ್ ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಎಲ್ಲ ಮುಖಂಡರಿಂದ ಅವರಿಗೆ ತಿಳಿಪಡಿಸಿದಾಗ ನಾವೆಲ್ಲರೂ ಕೂಡ ಬಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಹೆಣ್ಣುಮಕ್ಳು ಕರ್ಕೊಂಬಂದು ನಾವೊಂದು ಕಂಪ್ಲೇಂಟ್ ಕೊಡಿಸಿರ್ತೀವಿ. ಆದರೆ ಅಧಿಕಾರಿಗಳು ಅವತ್ತಿಂದ ನಾವು ಒಂದು 2 days ರಜೆ ಬಂದಿದ್ದರಿಂದ ಅವ್ರೇನು ಮಾಡಿದ್ದಾರೆ, ಮುಂದಿನ ಸೋಮವಾರ ದಿನ ಇದನ್ನು ನಾವು ವಿಚಾರನ ಗಣನೆ ತಗೊಂಡು ಆ ವ್ಯಕ್ತಿನ ಕರೆಸಿ ನಾವು ಅವನ್ನ ವರದಿ ತಗೊಂಡು ನಾವೇನು ಅವನ ಮೇಲೆ ಆಕ್ಷನ್ ತಗೊಂತೀವಿ ಭರವಸೆ ಕೊಟ್ಟಿದ್ರು. ಆದರೆ ಇಲ್ಲಿವರೆಗೂ ಕೂಡ ಇದೇ ಸೋಮವಾರ ದಿನ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ಸಂಬಂಧಪಟ್ಟಂತ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತ ಎಲ್ಲ ನಮ್ಮ ಅಧಿಕಾರಿ ನೌಕರರು ಜೊತೆಗೆ ಸಂಬಂಧಪಟ್ಟ ಮಹಿಳಾ ನೌಕರರು ಬಂದು ಈ ಒಂದು ಅಧಿಕಾರಿಗಳು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರಲ್ಲೇ ಸಮ್ಮುಖದಲ್ಲಿ ನಾವು ಒಂದು ಮನವಿನ ಏನು ಸಲ್ಲಿಸಿದ್ರು ಅದಕ್ಕೆ ಏನು ಕ್ರಮ ತಗೊಂಡ್ರಿ, ನೀವು ಮುಂದಿನ ದಿವಸಗಳಲ್ಲಿ ಅವನ ಮೇಲೆ ನೀವು ಸರಿಯಾದ ರೀತಿ ಕ್ರಮ ತಗೋಬೇಕು ಅಂತೇಳಿ ನಾವು ಅವ್ರಿಗೆ ಕೋರಿಕೆ ಮಾಡೋ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಈ ಸುಮಾರು 7 ಗಂಟೆ ಆಗಿದೆ. ಈ ಸಂದರ್ಭವರೆಗೂ ಅವರು ಮೇಲಾಧಿಕಾರಿಗಳಿಗೆ ನಾವು ಮಾತಾಡ್ತೀವಿ. ಅವರಿಂದ ವಿ ನಂದೀಶ್ ಅಂತ ಮಾತಾಡ್ತಾ ಇರೋದು. ನಾನು ಬೆಸ್ಕಾಂನಲ್ಲಿ ಮಾರ್ಗದಾಳು ಯಂತ್ರಕರ್ಮಿಯಾಗಿ ಹುದ್ದೆ ಮಾಡ್ತಾ ಇದ್ದೀನಿ, ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೀನಿ. ನಾನು ಬೆಸ್ಕಾಂ ವಿಭಾಗೀಯ ಕಚೇರಿಯ SC ವೆಲ್ಫೇರ್ ಅಸೋಸಿಯೇಷನ್ನ VP ಆಗಿ ನಾನು ಕರ್ತವ್ಯನ ಮಾಡ್ತಾ ಇದ್ದೀನಿ, ಉಪಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈಗ ನಮ್ಮ ಡಿವಿಷನ್ ವ್ಯಾಪ್ತಿನಲ್ಲಿ ಏನಾಗಿದೆ ಅಂತಂದರೆ ದಿನಾಂಕ 18/1/2022 ಮಂಗಳವಾರ ಜಗದೀಶ್ ಜಗದೀಶ್ ಸಹಾಯಕ ಕಂದಾಯ ಶಾಖೆ ತಿಟ್ಟೂರು ಇವರು ಏನು ಮಾಡಿದ್ದಾರೆ ಅಂದರೆ ತಿಟ್ಟೂರು ಸಬ್ ಡಿವಿಷನಲ್ಲಿ ನಮ್ಮ ಮಹಿಳಾ ನೌಕರರಿಗೆ ಫೋನ್ ಮಾಡಿ, ಅದರಷ್ಟು ಎಸ್ಪೆಷಲಿ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹೆಣ್ಮಕ್ಳು ಅವರು ಇವತ್ತು ಏನು ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿ, ನಾನು ಈಗ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡಿದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡಬೇಕಾಗಿತ್ತು, ನೀವೆಲ್ಲಿದ್ದೀರಾ, ಈ ತಕ್ಷಣದಲ್ಲಿ ನೀವು ಎಲ್ಲಿದ್ದೀರೋ ಅಲ್ಲಿ ನಾನು ಬರ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಭಾಳ ಮಾತಾಡೋದಿದೆ ಅಂತ ಹೇಳಿ ಅವಾಚ್ಯವಾಗಿ ಸ್ವಲ್ಪ ಕೆಟ್ಟ ಶಬ್ದಗಳನ್ನ ಬಳಸ್ತಂಥ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಫೋನ್ ಕಟ್ ಮಾಡಿದ್ರು ಸಹ ಮತ್ತೆ ಪದೇ ಫೋನ್ ಮಾಡಿ ನಾನು ಮನೆ ಹತ್ರ ಬರ್ತಾ ಇದ್ದೀನಿ, ಈಗ ನಿಮ್ಮ ಮನೆ ಹತ್ರ ಬನ್ನಿ, ನಾನು ಒಬ್ಬನೇ ಈಗ ರೂಮ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಅವಶ್ಯಕತೆ ನನಗಿದೆ, ನಾನು ನಿಮ್ಮ ಮೇಲೆ ತುಂಬ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅವರನ್ನು ಭಾಳ ಲೈಂಗಿಕವಾಗಿ ಶೋಷಣೆಯನ್ನು ಮಾಡಿರ್ತಾನೆ, ಕಿರುಕುಳ ನೀಡಿರ್ತಾನೆ. ಅದೇ ರೀತಿಯಲ್ಲಿ 3 ಜನಕ್ಕೂ ಸಹ ಒಬ್ಬರಿಂದ ಒಬ್ಬರಿಗೆ ಫೋನ್ ಮಾಡಿ ಅವರಿಗೆ ಪದೇನ ಕಿರುಕುಳ ನೀಡಿರ್ತಾನೆ. ಈ ಹಿಂದೆನೂ ಕೂಡ ಇದೇ ಥರ ಅವನು ನಮ್ಮ ಸಬ್ ಡಿವಿಷನ್ನಲ್ಲಿ ಒಂದು ಹೆಣ್ಮಗುವಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಮೇಲಧಿಕಾರಿಗಳಿಗೆ ಹೋಗಿ ತಿಳಿಸಿರ್ತಾರೆ. ತಿಳಿಸಿದಾಗ ಅವನಿಗೆ ವಾರ್ನಿಂಗ್ ಮಾಡಿರ್ತಾರೆ ನಮ್ಮ ಅಧಿಕಾರಿಗಳು, ಇನ್ನು ಮುಂದೆ ಈ ಥರ ಕಂಟಿನ್ಯೂ ಆದರೆ ಇದ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀವಿ ನಾವು ಅಂತ ಹೇಳಿ ಅವ್ನಿಗೆ ಎಚ್ಚರಿಕೆ ನೀಡಿ ಆ ಹೆಣ್ಮಗುವನ್ನು ಸುಮ್ಮನೆ ಮಾಡಿರ್ತಾರೆ. ಆದರೂ ಕೂಡ ಈತ ಬಿಟ್ಟಿಲ್ಲ. ಇವನು ಪದೇ ಕೆಲವು ಹೆಣ್ಣುಮಕ್ಕಳಿಗೆ ತುಂಬಾ ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಬಂದಿದ್ದು. ಇವನ ಮೇಲೆ ಸುಮಾರು ಹಿಂದೆ ಕೂಡ ಬೇರೆ ಒಪಿನಿಯನ್ ಇದೆ, ಹೊರಗಡೆನೂ ಕೂಡ ಇವನ ಮೇಲೆ ಕೆಟ್ಟ ಅಭಿಪ್ರಾಯ ಇದೆ. ಈ ಒಬ್ಬ ವ್ಯಕ್ತಿ ಮೇಲೆ ಕ್ರಮ ಜರುಗಿಸಿ ಅವನನ್ನು ಅಮಾನತುಗೊಳಿಸಿ, ಇಲ್ಲಿಂದ ಅವನನ್ನು ಅಮಾನತುಗೊಳಿಸಿ ಪನಿಷ್ಮೆಂಟ್ ನೀಡೋವರೆಗೂ ಅವನಿಗೆ ನಮ್ಮ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ ಕಾನೂನಾತ್ಮಕವಾಗಿ ಕೆಲಸದಿಂದ ಅಮಾನತುಗೊಳಿಸಬೇಕು. ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡೋದಕ್ಕೆ ಆತ್ಮಸ್ಥೈರ್ಯ ಕೊಡೋ ಅಧಿಕಾರಿಗಳೇ ಆದರೆ ಈ ಕೂಡಲೇ ಸ್ಪಂದಿಸಿ ನೀವು ಅವ್ರನ್ನ ಅಮಾನತುಗೊಳಿಸಿ ಈ ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯನ ತುಂಬಿ ಅಂತೇಳಿ ನಾವು ಮನವಿಯನ್ನು ಮಾಡಿದ್ವಿ. ನನ್ನ ಹೆಸರು ನೇತ್ರಾವತಿ ಅಂತ, ತಿಟ್ಟೂರು ಮಹಿಳಾ ದೂರು ನಿವಾರಣಾ ಸಮಿತಿಯ ಅಧ್ಯಕ್ಷ ಆಗಿದ್ದೀನಿ. ಮೊನ್ನೆ ಏನಾಯಿತು, ನಮ್ಮ ಹೆಣ್ಮಕ್ಳು ಈ ರೀತಿ ಒಬ್ಬರು ನಮ್ಮ ಜೊತೆನೇ ವರ್ಕ್ ಮಾಡೋ ಒಬ್ಬ ಸಹೋದ್ಯೋಗಿಯಿಂದ ಒಂದು ಮಾನಸಿಕವಾಗಿ ಅದೇ ಒಂದು ಲೈಂಗಿಕವಾಗಿ ಕಿರುಕುಳ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಫಸ್ಟು ಗುರುವಾರ ಫೋನ್ ಮಾಡಿ ಹೇಳಿದ್ರು. ಸೊ ಅದಾದಮೇಲೆ ಆಯಿತು, ಶುಕ್ರವಾರ ನಾನು ಆ್ಯಕ್ಚುಲಿ ಇವತ್ತು ರಜೆ ಇದ್ದೆ, ಸರಿ ಶುಕ್ರವಾರ ನೋಡೋಣ ಅದು ಏನಾಗಿದೆ ಅಂತ ಹೇಳ್ಬಿಟ್ಟು ಶುಕ್ರವಾರ ಅವರು ರೈಟಿಂಗಲ್ಲಿ ಕೊಟ್ಟರು. ಸೊ ಅದನ್ನೇ ನಾವು ಕೂಡ ನಮ್ಮ ಹೆಡ್ ಏನಿದ್ದಾರೆ, ನಮ್ಮ ಡಿವಿಷನ್ ಹೆಡ್ಡು ಈ ಸರ್ ಗಮನಕ್ಕೂ ತೊಗೊಂಬಂದು. ಬಟ್ ಏನಂದರೆ ಹೆಣ್ಮಕ್ಳನ್ನ ಇಷ್ಟೊಂದು ಈಸಿಯಾಗಿ ತೊಗೊತಾರೆ ಅನ್ನೋದಾದರೆ ಅದನ್ನು ನಾವು ಬಿಡೋದಕ್ಕಾಗಲ್ಲ. ಯಾಕೆಂದರೆ ನಾವು ಇಲ್ಲೇ ಕೆಲಸ ಮಾಡೋದ್ರಿಂದ ನಮಗೆ ಪ್ರೊಟೆಕ್ಟಿವ್ ಅಟ್ಮಾಸ್ಫಿಯರ್ ಬೇಕಾಗುತ್ತೆ. ಸೊ ನಮ್ಮ ಜೊತೆ ಕೆಲಸ ಮಾಡೋರೆ ನಮ್ಮನ್ನು ಭಕ್ಷಕರಾಗಿಬಿಟ್ರೆ ನಾವು ಯಾರ ರಕ್ಷಣೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ? ಹೆಣ್ಮಕ್ಳಿಗೆ ಒಂದು ಪ್ರೊಟೆಕ್ಷನ್ ಬೇಕು. ಸೊ
ಸೊ ಹಾಗಾಗಿ ಇವತ್ತೇನಾದ್ರು ಒಂದು ಈಗ ನಾವು ಏನು ಧರಣಿ ಕೂತಿದ್ದೀವಿ ಆ ಒಂದು ಸಸ್ಪೆನ್ಷನ್ ಆಯ್ತಂದರೆ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅದು ಪಾಠ ಆಗುತ್ತೆ. ಇನ್ನು ಮುಂದಿನ ದಿನದಲ್ಲಿ ಹೌದಪ್ಪ ಹೆಣ್ಮಕ್ಳ ಗಂಟೆಗೆ ನಾವು ಹೋಗೋದು ಬೇಡ, ಅಕ್ಕನೋ ತಂಗಿನೋ ಅನ್ನೋ ಭಾವನೆಯಲ್ಲಿ ನಾವು ಅವ್ರನ್ನ ನಡೆಸ್ಕೋಬೇಕು ಅನ್ನೋದು ಎಲ್ಲರಿಗೂ ಒಂದು ಪಾಠ ಆಗುತ್ತೆ. ಇವತ್ತೊಂದು ಟ್ರಾನ್ಸ್ಫರ್ ಮಾಡೋದು ಜಸ್ಟ್ ಕಣ್ಣೋರ್ಸ ನಾಟಕ ಅಂತ ಅನಿಸುತ್ತೆ ವಿನ ಬೇರೆ ಏನೂ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರ ನಮಗೆಲ್ಲ ನ್ಯಾಯ ಕೊಡಿಸಿ. ಯಾಕೆಂದರೆ ನಾವು ಧೈರ್ಯವಾಗಿ ಕೆಲಸ ಮಾಡಬೇಕಿಲ್ಲಿ. ನೀವು ಎಷ್ಟೊತ್ತಾದರೂ ನಾವು ಏನೇ ಕೆಲಸ ಕೇಳಿ ನಾವು ಕೆಲಸ ಮಾಡ್ತೀವಿ ಕೂತ್ಕೊಂಡು. ನಾವು ಕೆಲಸದ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡ್ಕೊಳೋದಿಲ್ಲ. ರಾತ್ರಿ 8 ಗಂಟೆ 10 ಗಂಟೆ ತನಕ ಕೂತ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಹೆಣ್ಮಕ್ಳು. ಈ ಥರ ಪ್ರೊಟೆಕ್ಷನ್ ಇಲ್ಲ ಅಂದಾಗ ನಾವು ಯಾವ ಧೈರ್ಯದ ಮೇಲೆ ಕೂತ್ಕೊಂಡು ಕೆಲಸ ಮಾಡಬೇಕು. ಸೊ ಅದಕ್ಕೆ ನಮಗೆ ಪ್ರೊಟೆಕ್ಷನ್ ಬೇಕು. ನಮ್ಮ ಈ ಹೋರಾಟಕ್ಕೆ ನಮ್ಮ ಒಂದು ಪ್ರತಿಫಲ ಬೇಕೇ ಬೇಕು. ಈಗ ಆತನ ಮೇಲೆ ಸುಮಾರು ಸರಿ ಹೆಣ್ಮಕ್ಳು ಹೇಳಿದಂಗೆ ಆರೋಪ ಬಂದಿತ್ತು. ನಿಮ್ಮ ಗಮನಕ್ಕೆ ಬಂದಿತ್ತು ಇದುವರೆಗೆ? ಇಲ್ಲ, ನನಗೆ ಇದುವರೆಗೆ ಬಂದಿರಲಿಲ್ಲ. ಈಗ 1 ವೀಕ್ ಬ್ಯಾಕ್ ಸ್ವಲ್ಪ ವಿಷಯ ನನಗೆ ಬಂತು. ಇಲ್ಲ ಮೇಡಮ್, ನನಗೆ ಈ ರೀತಿ ಆಗಿತ್ತು. ಸೊ ನಾನು ನಮ್ಮ ಮನೆಯವ್ರ ಕಡೆಯಿಂದ ಮತ್ತು ಇನ್ನೊಬ್ಬರ ಕಡೆಯಿಂದ ಹೇಳಿ ಕ್ಲಿಯರ್ ಮಾಡಿಸಿದ್ದೀನಿ. ಸೊ ಅದಾದಾಗಿಂದ ನನ್ನ ತಂಟೆಗೆ ಬಂದಿಲ್ಲ ಅಂತ ಒಬ್ಬರು ಮಾತ್ರ ನನ್ನ ಹತ್ರ 1 ವೀಕ್ ಬ್ಯಾಕ್ ನನ್ನ ಹತ್ರ ಪರ್ಸನಲ್ ಆಗಿ ಶೇರ್ ಮಾಡಿದ್ರು. ಅವರಷ್ಟು ಕ್ಲೋಸ್ ಇದ್ದರು, ನನ್ನ ಹತ್ರ ಈ ವಿಷಯನ ಮಾತಾಡಿರಲಿಲ್ಲ. ಬಟ್ ಅವ್ರಿಗೆ ಹೆಸಿಟೇಷನ್ ಆಗಿರ್ಬೋದು. ಶೇರ್ ಮಾಡಬಾರ್ದು ಅನ್ನೋದಲ್ಲ, ಹೆಣ್ಮಕ್ಳಿಗೆ ಹೆಸಿಟೇಷನ್ ಇರುತ್ತೆ ಈ ವಿಷಯದಲ್ಲಿ. ಮುಂದುವರೆದು ಮಾತಾಡಿದ್ರೆ ನನ್ನ ಬಗ್ಗೆನೇ ಏನು ತಪ್ಪು ತಿಳಿತಾರೋ ಅನ್ನೋದೇ ಕಾಲ ಯಾವತ್ತೂ ಯೋಚನೆ ಮಾಡೋದು. ಸೊ ಆ ಕಾರಣಕ್ಕೆ ಅವ್ರು ನನ್ನ ಹತ್ರ ಶೇರ್ ಮಾಡ್ದಲೇ ಇರ್ಬೋದು. ನಾನು ಅದನ್ನು ತಪ್ಪಂತ ಅನ್ನೋಕ್ಕಾಗೋದಿಲ್ಲ. ನನಗೆ 1 ವೀಕ್ ಬ್ಯಾಕ್ ಬಂದಾಗ ಅವ್ರು ಹೇಳಿದ್ದೇನೆಂದರೆ ನಾನು ಅದು ಈ ರೀತಿ ಆಗಿತ್ತು ನನಗೆ. ಸೊ ನಾನು ಅದನ್ನು ಸಾಲ್ವ್ ಮಾಡ್ಕೊಂಡಿದ್ದೀನಿ. ಇದುವರೆಗೂ ಅವರಿಂದ ನನಗೇನು ಮತ್ತೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿದರು. ಅದಾದಮೇಲೆ ಈಗ ನನಗೆ ಮೊನ್ನೆ ಗುರುವಾರ ಈ ವಿಷಯ ಗೊತ್ತಾಗಿದ್ದು. ಶುಕ್ರವಾರ ನಾವು ಲೆಟರ್ ಮೂಲಕನೇ ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿದ್ವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.